ಅನಾರೋಗ್ಯ ಅನ್ನೋದು ಬಡವ ಶ್ರೀಮಂತ ಅಂತ ಹೇಳಿ ಕೇಳಿ ಬರೋದಿಲ್ಲ. ಶ್ರೀಮಂತರಿಗಾದ್ರೆ ಸುಸಜ್ಜಿತ ಖಾಸಗಿ ಆಸ್ಪತ್ರೆಗಳಿವೆ, ಬಡವ ಆಶ್ರಯಿಸೋದು ಸರ್ಕಾರಿ ಆಸ್ಪತ್ರೆಯನ್ನ. ಆದರೆ ಸದ್ಯ ಸರ್ಕಾರಿ ಆಸ್ಪತ್ರೆಯ ಪ್ರಮುಖ ಘಟಕವಾದ ಡಯಾಲಿಸಿಸ್ ಘಟಕ ಮುಚ್ಚುವ ಹಂತಕ್ಕೆ ತಲುಪಿದೆ. ಆದರೂ ಕೂಡ ಸರ್ಕಾರ ಮಾತ್ರ ಈ ಬಗ್ಗೆ ಮೌನವಾಗಿದೆ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳ ಆಗರವೇ ಆಗಿರುತ್ತೆ. ಏನಾದ್ರೂ ಒಂದು ಕೊರತೆ ಇದ್ದೇ ಇರುತ್ತೆ. ಸದ್ಯ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ ಡಯಾಲಿಸಿಸ್ ಘಟಕದ ಸಿಬ್ಬಂದಿ ಸಂಬಳದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಇಲ್ಲಿ ಬೇಕಾದಂತಹ ಔಷಧೋಪಕರಣಗಳು ಸಪ್ಲೈ ಆಗ್ತಾ ಇಲ್ಲ. ಅಲ್ಲದೆ ನಮ್ಮದು ಪರ್ಸನಲಿ ಆಗಿ ಹೇಳೋದಾದರೆ ಕಳೆದ 5 ತಿಂಗಳಿಂದ ನಮಗೆ ಸಂಬಳನೂ ಕೊಡ್ತಾನೇ ಇಲ್ಲ. ಹಾಗಾಗಿ ನಮಗೆ ಸಂಸಾರ ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಇದನ್ನು ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ನಮಗೆ ಸೂಕ್ತವಾದ ನ್ಯಾಯವನ್ನು ಕೊಡಬೇಕು ಅಂತ ನಾವು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಸಲಕರಣೆಗಳ ಸಮಸ್ಯೆ ಉಂಟಾಗಿ ಮುಂದಾಗುವ ಗಂಡಾಂತರವನ್ನ ಎದುರು ನೋಡ್ತಾ ಇದೆ. ಹೌದು, ಕರ್ನಾಟಕದ 23 ಆಸ್ಪತ್ರೆಯ ಡಯಾಲಿಸಿಸ್ ಸೇವೆಯ ಗುತ್ತಿಗೆಯನ್ನ ಉದ್ಯಮಿ BR ಶೆಟ್ಟಿ ಒಡೆತನದ BRS ಕಂಪನಿ ವಹಿಸಿಕೊಂಡ್ರೆ 8 ಜಿಲ್ಲೆಗಳ ಡಯಾಲಿಸಿಸ್ ಘಟಕದ ಸೇವೆಯ ಗುತ್ತಿಗೆಯನ್ನ ಸಂಜೀವಿನಿ ಎಂಬ ಖಾಸಗಿ ಸಂಸ್ಥೆ ವಹಿಸಿಕೊಂಡಿದೆ. 2017ರಿಂದ ಮುಂದಿನ 5 ವರ್ಷಗಳ ಕಾಲ ನಿರ್ವಹಣೆಯ ಒಡಂಬಡಿಕೆಯನ್ನ ಮಾಡಿಕೊಂಡಿದೆ. ಆದ್ರೆ BRS ಸಂಸ್ಥೆ ನಷ್ಟದಲ್ಲಿ ಇರೋ ಕಾರಣ ನಿರ್ವಹಣೆ ತನ್ನಿಂದ ಅಸಾಧ್ಯ ಅಂತ ಕೈಚೆಲ್ಲಿ ಕುಳಿತಿದೆ. ಇದರ ಪರಿಣಾಮವೇ ಸದ್ಯ ಡಯಾಲಿಸಿಸ್ ಘಟಕದ ಸಿಬ್ಬಂದಿ ಸಂಬಳದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಸುಮಾರು 122 ಡಯಾಲಿಸಿಸ್ ಘಟಕಗಳ ನಿರ್ವಹಣೆಯನ್ನು BRS ಸಂಸ್ಥೆ 2017ರಲ್ಲಿ ವಹಿಸಿಕೊಂಡಿತ್ತು. ಇತ್ತೀಚೆಗೆ ಜೂನ್ ತಿಂಗಳಲ್ಲಿ BRS ಸಂಸ್ಥೆ ಸರ್ಕಾರಕ್ಕೆ ಪತ್ರ ಬರೆದಿದೆ. ನಮ್ಮಿಂದ ನಿರ್ವಹಣೆ ಅಸಾಧ್ಯವಾಗ್ತಾ ಇದೆ, ಹಾಗೆಯೇ ಸರ್ಕಾರ ನಮಗೆ 33 ಕೋಟಿ ರೂಪಾಯಿ ಬಾಕಿ ಇರಿಸಿದೆ, ಹಾಗಾದರೆ ನಾವು ಇನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಒಂದು ಪತ್ರವನ್ನು ಬರೆದು ಜವಾಬ್ದಾರಿಯಿಂದ ನುಣುಚಿಕೊಂಡಿದೆ. ಆದರೆ ಅಲ್ಲಿ ಇರುವಂಥ ಟೆಕ್ನಿಷಿಯನ್ ಅವರಾಗಿರ್ಬೋದು, ಬಡ ರೋಗಿಗಳಿಗೆ ಬಹಳಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ನಮಗೆ ಮೇಲ್ನೋಟಕ್ಕೆ ಕೇವಲ ಸಂಬಳ ಬಾಕಿಯನ್ನು ನಾವು ಮಾತಾಡ್ತೇವೆ, ಆದರೆ ಸಂಬಳದೊಟ್ಟಿಗೆ ಅಲ್ಲಿ ಡಯಾಲಿಸಿಸ್ಗೆ ಬೇಕಾದಂಥ ರಾಸಾಯನಿಕ ಸಾಮಗ್ರಿಗಳು, ಮೆಡಿಸಿನ್ ಹಾಗೂ ಫಿಲ್ಟರ್ ಎಲ್ಲವೂ ಬರಿದಾಗಿರ್ತದೆ. ನಿನ್ನೆ ಸಂಜೆ ನಾವು ಹೋಗಿ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ವಿಚಾರ ಮಾಡಿದಾಗ ಒಂದೇ ಒಂದು ಫಿಲ್ಟರ್ಸ್ ಇರುವುದಿಲ್ಲ. ಆ ಮೊದಲೇ ಹಾಕಿದಂಥ ಫಿಲ್ಟರನ್ನು ಪುನಃ ಉಪಯೋಗ ಮಾಡ್ತಾ ಇದ್ದಾರೆ. ಇದು ಡಯಾಲಿಸಿಸ್ ಮಾಡುವಂಥ ರೋಗಿಗಳ ಜೀವನದೊಟ್ಟಿಗೆ ಚೆಲ್ಲಾಟ ಮಾಡುವಂಥ ಕೆಲಸ. ಹಾಗಾಗಿ ಈ ರೋಗಿಗಳ ಜೀವನದೊಂದಿಗೆ ಚೆಲ್ಲಾಟ ಮಾಡುವಂಥ ದುಸ್ಸಾಹಸವನ್ನು ಕೈ ಬಿಡಬೇಕು. ಆ ಡಯಾಲಿಸಿಸ್ ಘಟಕಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ರಾಜ್ಯ ಸರ್ಕಾರ ಸೋಮವಾರ ಸಂಜೆ ವೇಳೆಗೆ ಅದು ವ್ಯವಸ್ಥೆ ಮಾಡಬೇಕಂತ ನಾನು ನಿನ್ನ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಕರ್ನಾಟಕದ 23 ಜಿಲ್ಲೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ 122 ಡಯಾಲಿಸಿಸ್ ಘಟಕದ ಸುಮಾರು 1,000ಕ್ಕೂ ಮೇಲ್ಪಟ್ಟು ಸಿಬ್ಬಂದಿಗಳಿಗೆ ಕಳೆದ 5 ತಿಂಗಳಿನಿಂದ ವೇತನ ಪಾವತಿ ಇರುವುದಿಲ್ಲ. ಅಲ್ಲದೆ ಸರ್ಕಾರ ಹಾಗೂ ಖಾಸಗಿ ಸಂಸ್ಥೆ ನಡುವೆ ನಡೆದ ಒಪ್ಪಂದ ಸಂಪೂರ್ಣ ವಿಫಲವಾಗಿದೆ. ಸರ್ಕಾರ 33 ಕೋಟಿ ರೂಪಾಯಿ ಬಾಕಿ ಇಟ್ಟಿರುವುದು ಕೂಡ ಎಡವಟ್ಟಿಗೆ ಕಾರಣ ಎನ್ನಲಾಗ್ತಾ ಇದೆ. ಉಡುಪಿ ಜಿಲ್ಲಾ ಆಸ್ಪತ್ರೆಯ ಡಯಾಲಿಸಿಸ್ ಘಟಕದಲ್ಲಿ ರಾಸಾಯನಿಕ ಸಾಮಗ್ರಿಗಳು ಹಾಗೂ ಫಿಲ್ಟರ್ಗಳು ಸಂಪೂರ್ಣ ಖಾಲಿಯಾಗಿರುವುದು ಅತ್ಯಂತ ಗಂಭೀರ ವಿಚಾರ. ಇದರಿಂದ ಬಡ ರೋಗಿಗಳು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಸಾವು ನೋವುಗಳು ಆದ್ರೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಆರೋಪವನ್ನ ಮಾಡಿದೆ. 122 ಘಟಕಗಳಲ್ಲೂ ಸಹ ಇಂಥದ್ದೇ ಸಮಸ್ಯೆಗಳಿದೆ ರಾಜ್ಯದ ಎಲ್ಲ ಕಡೆ. ತಕ್ಷಣವಾಗಿ ಸರ್ಕಾರ ಗಮನ ಹರಿಸಿ ಬಾಕಿ ಇರತಕ್ಕಂಥ 5 ತಿಂಗಳ ವೇತನವನ್ನು ಬಿಡುಗಡೆಗೊಳಿಸಬೇಕು. ಅದರೊಂದಿಗೆ ಡಯಾಲಿಸಿಸ್ಗೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳನ್ನು ತಕ್ಷಣವಾಗಿ ಸಪ್ಲೈ ಮಾಡಬೇಕು. ಹಾಗೆ ಸಪ್ಲೈ ಮಾಡದೇ ಇದ್ದಲ್ಲಿ ವೇಳೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಘಟಕ ಉಡುಪಿ ಆಸ್ಪತ್ರೆ ಮುಂದುಗಡೆ ಪ್ರತಿಭಟನೆಯನ್ನು ಮಾಡ್ತೀವಿ. ಅದಲ್ಲದೆ ಈಗಾಗಲೇ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಬಂದಿದ್ದೇವೆ. ಜಿಲ್ಲೆಯ 122 ಘಟಕಗಳ ಮುಂದೆ ಪ್ರತಿಭಟನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಮಾಡ್ತೇವೆ. ಸೋಮವಾರದ ತನಕ ಕಾಲಾವಕಾಶವನ್ನು ಕೊಟ್ಟಿದ್ದೇವೆ. ಸೋಮವಾರದ ಒಳಗಡೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಜಿಲ್ಲಾಡಳಿತ. ಇಲ್ಲವಾದಂತಹ ಸಂದರ್ಭದಲ್ಲಿ ಮಂಗಳವಾರದಿಂದ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ. ಒಟ್ನಲ್ಲಿ ಸೋಮವಾರದ ಒಳಗೆ ಸರಿಪಡಿಸಿ ಅಂತ ಕರವೇ ಆಗ್ರಹಿಸಿದ್ದು, ಇಲ್ಲದೆ ಹೋದಲ್ಲಿ ಮಂಗಳವಾರದಿಂದ ಜಿಲ್ಲಾಸ್ಪತ್ರೆಯ ಆವರಣದ ಎದುರುಗಡೆ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಹೋರಾಟವನ್ನ ಮಾಡ್ತೀವಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.